ಮಾರ್ಚ್ 1 ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯ. ಮಾರ್ಚ್ 2 ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದಿಂದ 10ನೇ ಅಧ್ಯಾಯ. ಮಾರ್ಚ್ 3 ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯದಿಂದ 13ನೇ ಅಧ್ಯಾಯ. ಮಾರ್ಚ್ 4 ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯದಿಂದ 16ನೇ ಅಧ್ಯಾಯ. ಮಾರ್ಚ್ 5 ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯದಿಂದ 20ನೇ ಅಧ್ಯಾಯ. ಮಾರ್ಚ್ 6 ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯದಿಂದ 23ನೇ ಅಧ್ಯಾಯ. ಮಾರ್ಚ್ 7 ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯದಿಂದ 27ನೇ ಅಧ್ಯಾಯ. ಮಾರ್ಚ್ 8 ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಿಂದ 29ನೇ ಅಧ್ಯಾಯ. ಮಾರ್ಚ್ 9 ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯದಿಂದ 31ನೇ ಅಧ್ಯಾಯ. ಮಾರ್ಚ್ 10 ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯದಿಂದ 34ನೇ ಅಧ್ಯಾಯ. ಮಾರ್ಚ್ 11 ಯೆಹೋಶುವನು 1ನೇ ಅಧ್ಯಾಯದಿಂದ 4ನೇ ಅಧ್ಯಾಯ. ಮಾರ್ಚ್ 12 ಯೆಹೋಶುವನು 5ನೇ ಅಧ್ಯಾಯದಿಂದ 8ನೇ ಅಧ್ಯಾಯ. ಮಾರ್ಚ್ 13 ಯೆಹೋಶುವನು 9ನೇ ಅಧ್ಯಾಯದಿಂದ 11ನೇ ಅಧ್ಯಾಯ. ಮಾರ್ಚ್ 14 ಯೆಹೋಶುವನು 12ನೇ ಅಧ್ಯಾಯದಿಂದ 15ನೇ ಅಧ್ಯಾಯ. ಮಾರ್ಚ್ 16 ಯೆಹೋಶುವನು
19ನೇ ಅಧ್ಯಾಯದಿಂದ 21ನೇ ಅಧ್ಯಾಯ. ಮಾರ್ಚ್ 17 ಯೆಹೋಶುವನು 22ನೇ ಅಧ್ಯಾಯದಿಂದ 24ನೇ ಅಧ್ಯಾಯ. ಮಾರ್ಚ್ 18 ನ್ಯಾಯಸ್ಥಾಪಕರು 1ನೇ ಅಧ್ಯಾಯದಿಂದ 2ನೇ ಅಧ್ಯಾಯ. ಮಾರ್ಚ್ 19 ನ್ಯಾಯಸ್ಥಾಪಕರು 3ನೇ ಅಧ್ಯಾಯದಿಂದ 5ನೇ ಅಧ್ಯಾಯ. ಮಾರ್ಚ್ 20 ನ್ಯಾಯಸ್ಥಾಪಕರು 6ನೇ ಅಧ್ಯಾಯದಿಂದ 7ನೇ ಅಧ್ಯಾಯ. ಮಾರ್ಚ್ 21 ನ್ಯಾಯಸ್ಥಾಪಕರು 8ನೇ ಅಧ್ಯಾಯದಿಂದ 9ನೇ ಅಧ್ಯಾಯ. ಮಾರ್ಚ್ 22 ನ್ಯಾಯಸ್ಥಾಪಕರು 10ನೇ ಅಧ್ಯಾಯದಿಂದ 12ನೇ ಅಧ್ಯಾಯ. ಮಾರ್ಚ್ 23 ನ್ಯಾಯಸ್ಥಾಪಕರು 13ನೇ ಅಧ್ಯಾಯದಿಂದ 15ನೇ ಅಧ್ಯಾಯ. ಮಾರ್ಚ್ 24 ನ್ಯಾಯಸ್ಥಾಪಕರು 16ನೇ ಅಧ್ಯಾಯದಿಂದ 18ನೇ ಅಧ್ಯಾಯ. ಮಾರ್ಚ್ 25 ನ್ಯಾಯಸ್ಥಾಪಕರು 19ನೇ ಅಧ್ಯಾಯದಿಂದ 20ನೇ ಅಧ್ಯಾಯ. ಮಾರ್ಚ್ 26 ರೂತಳು. ಮಾರ್ಚ್ 27 1 ಸಮುವೇಲನು 1ನೇ ಅಧ್ಯಾಯದಿಂದ 3ನೇ ಅಧ್ಯಾಯ. ಮಾರ್ಚ್ 28 1 ಸಮುವೇಲನು 4ನೇ ಅಧ್ಯಾಯದಿಂದ 8ನೇ ಅಧ್ಯಾಯ. ಮಾರ್ಚ್ 29 1 ಸಮುವೇಲನು 9ನೇ ಅಧ್ಯಾಯದಿಂದ 12ನೇ ಅಧ್ಯಾಯ. ಮಾರ್ಚ್ 30 1 ಸಮುವೇಲನು 13ನೇ ಅಧ್ಯಾಯದಿಂದ 14ನೇ ಅಧ್ಯಾಯ. ಮಾರ್ಚ್ 31 1 ಸಮುವೇಲನು 15ನೇ ಅಧ್ಯಾಯದಿಂದ 17ನೇ ಅಧ್ಯಾಯ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್. ಒಂದು ವರ್ಷದಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೂ ದೇವರ ವಾಕ್ಯ ಓದಿರಿ. ಇದು ಮಾರ್ಚ್ ತಿಂಗಳದ್ದು.